ಸಿ ನಿಮ್ಮ ಕಾಲದಕ್ಕಿಂತಲೂ ನಮ್ಮ ಕಾಲದಲ್ಲಿ ಎಲ್ಲ ಎಕ್ಸ್ಪೋಷರ್ಸ್ ತುಂಬ ಕಡಿಮೆ ಇತ್ತು. ಎಕ್ಸ್ಪೋಷರ್ಸೇ ಇಲ್ಲ. ನಮಗೆ ಸ್ಕೂಲ್ ಪುಸ್ತಕ ಇಲ್ಲಾಂದರೆ ನಮ್ಮ ನೇಬರ್ಸ್ ಜೊತೆ ನಾವು ಆಟ ಆಡ್ತಾ ಇದ್ದೆವು. ಐ ಆಮ್ ಟಾಕಿಂಗ್ ಅಬೌಟ್ ಫ್ಯಾಕ್ಟ್ಸ್ ಆ್ಯಂಡ್ ರಿಯಾಲಿಟಿ. ನಾನು ಬೇರೆ ಮಾತಾಡಲಿಕ್ಕೆ ನಾನು ಇಚ್ಛಿಸೋದಿಲ್ಲ. ಯಾಕೆಂದರೆ ನಾನು ಎಲ್ಲಿ ಕೆಲಸ ಮಾಡಿದರೂ ಕೂಡ ನಾನು ಇದು ಒಂದು ಆ ಸತ್ಯ ಅಂಶವನ್ನು ನಾವು ಇಲ್ಲದಿದ್ದರೆ ಅದನ್ನು ನಾವು ಸಾಲ್ವ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆ ಟೈಮಲ್ಲಿ ಯಾವುದೂ ಇರಲಿಲ್ಲ. ಆವಾಗ ನಮ್ಮ ಬಾಲ್ಯ ತುಂಬ ಒಂದು ಮುಗ್ಧವಾದ ಬಾಲ್ಯ ಇತ್ತು. ನಮ್ಮ ಬಾಲ್ಯ ಎಲ್ಲ ತುಂಬ ಮುಗ್ಧವಾದ ಬಾಲ್ಯ, ಫ್ರೆಂಡ್ಸ್ ಜೊತೆ ಆಟ ಆಡೋದು ಅದೇ ಇತ್ತು ವಿನಃ. ಈಗ ಏನಾಗಿದೆ ಅಂದರೆ ತಂದೆ ತಾಯಿ ಇಬ್ಬರು ಕೆಲಸ ಮಾಡ್ತಾರೆ. ಒಂದು ವರ್ಷ ಆಗುವ ಮುಂಚೆನೇ ಮಗುವಿಗೆ ಮೊಬೈಲ್ ಕೊಟ್ಟು ಅವರು ಅತ್ತ ಕೂಡಲೇ ಮೊಬೈಲ್ ಕೊಡೋದು. ನಾನು ಲಂಡನ್ನಲ್ಲಿ ಇರುವಾಗ ಒಂದು ದಿವಸ ಮಗುವಿಗೆ 6 ತಿಂಗಳಾಗಲಿಲ್ಲ. ನನಗೆ ಅದನ್ನು ಮಾಡಲಿಕ್ಕೆ ಗೊತ್ತಿಲ್ಲ. ಅವಳು ನನಗೆ ಹೇಳಿ ಕೊಡ್ತಾ ಇದ್ದದ್ದು ಇದು ಹೀಗೆ ಅಂತ. ಆ್ಯಂಡ್ ಐ ವಾಸ್ ಶಾಕ್ಡ್. ಸೊ ಈಗ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು, ಇನ್ನು ಮಗು ಹೊಟ್ಟೆಯಿಂದ ಬರುವಾಗಲೇ ಮೊಬೈಲೇ ತೆಕ್ಕೊಂಡು ಬರುತ್ತಾ ಏನ್ವಾ ಅಂತ. ಆ ಒಂದು ಕಾಲಘಟ್ಟದಲ್ಲಿ ಇದ್ದೇವೆ. ಎಕ್ಸ್ಪೋಷರ್ಸ್ ಜಾಸ್ತಿ ಆಯಿತು. ಮನೆಯಲ್ಲಿ ತಂದೆ ತಾಯಿ ಇಲ್ಲ. ಆಲ್ ಆರ್ ವರ್ಕಿಂಗ್, ಆಲ್ ಆರ್ ಆಸ್ಪಿರೇಷನಲ್ ಅಂಥ ಒಂದು ವಾತಾವರಣ ಈಗ ಸೃಷ್ಟಿಯಾಗಿದೆ. ಸೊ ಇಂಥದ್ದು ಈಗ ಚಿಕ್ಕ ಮಕ್ಕಳಿಗೇನೆ ಇದರದ ಬಗ್ಗೆ ಎಲ್ಲ ಗೊತ್ತಿದೆ. ಎಕ್ಸ್ಪೆರಿಮೆಂಟ್, ಕ್ಯೂರಿಯಾಸಿಟಿ ಕಿಲ್ಸ್ ದ ಕ್ಯಾಟ್ ಅಂತ ಹೇಳುವಾಗ ಎಕ್ಸ್ಪೆರಿಮೆಂಟೇ ಮಾಡುವ, ಕೇಳುವವರು ಹೇಳುವವರು ಸ್ವಲ್ಪ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಲೈಫಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಸೊ ಇದಕ್ಕೆ ನಾವು ಏನಾದರೂ ಒಂದು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ವೆಸ್ಟರ್ನ್ ವರ್ಲ್ಡ್ ವಾಸ್ ಏಪಿಂಗ್ ಇಂಡಿಯನ್ ಕಲ್ಚರ್ ಮುಂಚೆ. ಇವತ್ತು ನಾವು ವೆಸ್ಟರ್ನ್ ವರ್ಲ್ಡನ್ನು ಇಷ್ಟು ಏಪ್ ಮಾಡಿ ನಾವು ವೆಸ್ಟರ್ನೈಸ್ ಕೂಡ ಅಲ್ಲ, ಇಲ್ಲಿ ಅಲ್ಲ, ಎರಡು ದೋಣಿಯಲ್ಲಿ ಕಾಲು ಹಾಕಿ ಆಚೆಯೂ ಇಲ್ಲ, ನಡುವಲ್ಲಿ ಬೀಳ್ತೇವೆ ಅಂತ ನನಗೆ ಒಂದು ಹೆದರಿಕೆ ಆಗಿದೆ. ಅವರು ಯೋಗ ಅದು ಇದು ಫ್ಯಾಮಿಲಿ ಬಾಂಡಿಂಗ್ ಇರಬೇಕು ಅಂತ ಒಂದು ಮನಸ್ಥಿತಿ ಅವ್ರದ್ದು ಬರುವಾಗ ನಾವು ಅವ್ರದ್ದು ಒಂದು ಫ್ಯಾಮಿಲಿ ಇದನ್ನು ನಾವು ತೆಗೊಳ್ತಾ ಇದ್ದೇವೆ. ಸೊ ದ್ಯಾಟ್ಸ್ ದ ಪ್ರಾಬ್ಲಮ್.